ಆ ಒಂಜಿ ನಮ್ಮ ಒಂಜಿ ಮಲ್ಲ ಒಂಜಿ ಸೌಭಾಗ್ಯ ಮಧ್ವಾಚಾರ್ಯ ಆರಾಧನೆ ಅಂತ ದೇವರಿಗೆ ನಮ್ಮ ಒಂಜಿ ಆಕಡೆಗೆ ನಮ್ಮ ಒಂಜಿ ಸೇವೆ ಪುರ ಸಲ್ಲಿಸುವ ಪಿಂಜಿತ್ತೆ ಈ ಒಂಜಿ ಯೋಗ ಭಾಗ್ಯ ನಂಗೆ ಬರ್ತನೆ ಬಟ್ಟಗಾವು ಮಲ್ಲ ಯೋಗ ಏ ಪಳ್ಳ ಅಗ್ನೋ ಕ್ರಿಯಾವತಾಂ ವಿಷ್ಣು ನಂಗೆ ಮಾಂದ ಅಗ್ನಿಮುಕೊಂಡು ದೇವರನ್ನ ಆರಾಧನೆ ಪರ ಬಂತೆ ಅವೇನು ಉದಾಹರಣೆ ಇದೊಂದೇ ನಮ್ಮ ಒಂಜಿ ಆರಾಧನೆ ಪಂಪುಣ ನಂಗೆ ಸಿದ್ಧಿ ಆತನ ಅಂತ ಅಂಚಿತ್ತು ಒಂಜಿ ಮಹಾವಿಷ್ಣು ದೇವರಿಗೆ ನಮ್ಮ ಆರಾಧನೆ ಅಂಪುನಾಗ ನಮ್ಮ ಒಂಜಿ ಇತಿಮಿತಿದೋ ನಮ್ಮ ಒಂಜಿ ಆಗಮುಕ್ತವಾಯಿಂಚಿತ್ತೆ ವಿಧಾನ ಉಂಟು ನಮ್ಮ ಆರಾಧನೆ ಅಂಪರ ಇತ್ತನೋ ಅದಕ್ಕೆ ಒಂಜಿ ನಮ್ಮ ಅಷ್ಟಬಂಧಾದಿಗಳೇನು ಪೂರಕವಾದ ನಮ್ಮ ಆರಾಧನಂಪರ ನಂಗೆ ವಿಧಾನ ಅಂತಿದ್ದೇನೆ ಆ ಅಷ್ಟಬಂಧೊಂಗುಲ ನಿಜವಾಯಿಂಚಿತ್ತನ ಒಂಜಿ ಕಾಲಮಿತಿ ಪಂಪುಣ ಒಂಜಿಯೇ ಪಳ್ಳ ಉಂಟು ದ್ವಾದಶಾಬ್ದಾತ್ ಪರೇದೀವಿ ಯದಿ ಬಂದೇ ದೃಢೇ ಸ್ಥಿತೆ ತದುತ್ಸಾರ್ಯ ಕರ್ತವ್ಯಂ ನವೀನಂ ಕಾರಯೇದ್ ಬುಧಾಃ 16 ವರ್ಷಂಕು ಮಾತ್ರ ಇತ ಅವಧಿ ಉಪ್ಪುಣ ಅಂಚಿತ್ತನ ಒಂಜಿ ಆ ಅಷ್ಟಬಂಧನ ನಮ ಅವು ಏತ ಲಾಯಕ ಪೊರ್ಲು ಇತ್ತನಂತ ಅಂಡಲ ಅವೇನು ನಮ ಏತದ ತನ್ಮೂಲಕವಾದ ತದನಂತರುಂಟು ನಮ್ಮ ದೇವರನ್ನು ಆರಾಧನಂಪರ ಇತ್ತೆಂಚಿತ್ತನು ಅಂಚಿತ್ತನು ಆ ವಿಧಾನ ಉಪ್ಪುಣ ಅಷ್ಟಾವರ ಅವು ಏಪಳ್ಳ ಒಂಜಿ ಮರ್ದಗೆ ಒಂಜಿ ಡೇಟ್ ಬಾರಾಪಣ ಅಂತುಂಡು ಅವೇ ರೀತಿಯಾದ ಅವು ಪೊರ್ಲು ಇತ್ತನಂತ ಅಂಡಲ ಆ ಮರ್ದನ ನಮ್ಮ ಮಾತ್ರನ ಎಂಚಗೆ ತೊನೋ ತಪ್ಪಾಪಣ ಅವೇ ರೀತಿಯಾದ ಅಷ್ಟಬಂಧಂತ 16 ವರ್ಷ ದಾಟನಂತಾನಂತಾಂಡ ಅವು ಭಾರಿ ವೈಕಲ ಉಪಯೋಗ ಇದ್ದಂತನ ಆತಬೋಪಣು ಅಷ್ಟಬಂಧ ವಿಹೀನೇಚ ಅವು ಅಷ್ಟಬಂಧ ಇದ್ದಿಂದೇ ಅರ್ಥ ಆವಣು ಅಷ್ಟಬಂಧ ವಿಹೀನೇಚ ಪೂಜಾ ನಿಷ್ಫಲಾ ಭವೇತ್ ಐತಾರು ಅಷ್ಟಬಂಧ ಪಂಪುಣ ಇದ್ದಂತ ಬೋನು ಅಂತ ಅಂಡ ಅವು ನಮ್ಮ ಪೂಜಂತನಲ ಅವು ಸಂಪೂರ್ಣ ಅಪರಿ ಅವು ದೋಷಯುಕ್ತ ಆಪಣು ಅಂತ ಪಂತುಪುಣ ಅಂಚಿತ್ತನೋ ಆ ಅಷ್ಟಬಂಧಾದಿಳೆ ನಮ್ಮ ಪುನಗ ಐಕೆ ಸರಿಯಾಯಿಂಚಿತ್ನೋ ರೀತಿದೋ ನಮ್ಮ ಬ್ರಹ್ಮಕಲಶಾದಿಗಳೇನು ಅಂಪಡು ಬ್ರಹ್ಮಕಲಶಾದಿಗಳೇನು ಅಂಪನಗ ಐಕಲೊಂಜಿ ವಿಧಿ ವಿಧಾನಗಳೇನು ಪಂತೇರಿ ಭೂಶುದ್ಧ್ಯಾದಿ ಮತಾಂಕುರಾರ್ಪಣ ವಿಧೆ ಆ ಪ್ರಾಸಾದ ಶುದ್ಧಿಂ ತದಾಹ ಆಕ್ಷೋಗ್ನಂ ಸಹ ವಾಸ್ತುವೇ ಜನ ಭೂಶುದ್ಧಿನ ನಮಂಪಡು ಐಪ್ಯತ್ತಾಗಿ ಸಪ್ತಶುದ್ಧ್ಯಾದಿಗಳೇನು ಅಂಪಡು ಪ್ರಾಸಾದ ಶುದ್ಧಿನ ಅಂಪಡು ರಾಕ್ಷೋಗ್ನ ಹೋಮಂಬಡು ರಾಕ್ಷೋಗ್ನ ಸಹ ವಾಸ್ತುವೇ ಜನ ಕುರ್ಯಾಚ್ಚ ಪ್ರಾಸಾದ ಶುದ್ಧಿಂ ತತಃ ಪ್ರಾಸಾದ ಶುದ್ಧಿನ ನಮ್ಮ ಅಂಪಡು ಪ್ರಾಯಶ್ಚಿತ್ತ ಮಗಂಡ ಚೋದಿತ ಮಹಾ ಐಪ್ಯತ್ ಪ್ರಾಯಶ್ಚಿತ್ಯಾದಿಳೆ ಅಂಪಡು ಐಪ್ಯತ್ ತತ್ವಹೋಮಾದಿಳೆ ಅಂತದೆ ನಮ್ಮ ಬ್ರಹ್ಮಕಲಶಾಭಿಷೇಕ ಅಂಪಡು ಪಣ್ಪಣು ಆಯಿತು ಇದಿನ ಆಗಲು ಪಣತ್ತೇರಿ ಆ ಪ್ರಕಾರವಾದ ನಮ್ಮ ಅಂತರ ಇತ್ತನು ಏತೋ ಜನಗಳಿಗೆ ಸಮಸ್ಯೆ ಆ ಸಂಶಯಗಳು ಬರ್ಪಣು ಎಂಗಳು ಮೂಡೋ ಎಂಗಳು ಬ್ರಹ್ಮಕಲಶ ಪುನಗ ಎಂಗಳು ದೇವರ ಮಾಂತ ದಿಕ್ಕಳ್ಳ ಉಳ್ಳೇರು ಮಾಂತ್ರ ದಿಕ್ಕಳ್ಳ ಉಪ್ಪಿಂಚಿತ್ನ ದೇವರೇ ಎಂಗಳು ಇಲ್ಲೊಳಗುದೊಂದೇ ಪೂರ ದೇವರನ್ನು ನಮ್ಮ ಆರಾಧನೆ ಅಂತ ಬಾಪುರಿಯ ದೇವಸ್ಥಾನಂಗೆ ಬರ್ತದೆ ಕೈ ಮುಗ್ಗಿಯೋಡು ಜೇಗ ಎಂದು ಪಂಪುಣ ಐಕ್ ಸರ್ವತ್ರ ಗೋಸಿ ಭಗವನ್ ಯಕ್ಕಿಲ ಯದ್ಯವಿತ್ವಾನ್ ಆವಾಹಯಾಮಿ ಯಥಾ ವ್ಯಜನೇನ ವಾಯು ಐಕ್ ಶಾಸ್ತ್ರಕಾರ್ಯರು ಪಂಡೇರೆ ನಮ್ಮ ಸರ್ವತ್ರ ಉಪ್ಪಿಂಚಿನ ದೇವರನ್ನ ಆರಾಧನೆ ಅಂತಾರೆ ನಂಗೆ ಅಧಿಕಾರ ಕೊಡ್ತಾರೆ ನಮ್ಮ ಪ್ರತಿಮಾ ಮಾಧ್ಯಮ ಉಂಟು ಆರಾಧನೆ ಅಂತಾರೆ ಅಯ್ಯು ಎಂಚಾವಣ್ಣಂತಾಂಡ ಸರ್ವತ್ರ ದೇವರು ಉಳ್ಳೇರಿ ಆ ಸರ್ವತ್ರ ಒಪ್ಪಿ ದೇವರನ್ನೇ ಪ್ರತಿಮಾ ನಮ್ಮ ಆವಾಹನ ಅಂತದೆ ನಮ್ಮ ಆರಾಧನೆ ಅಂಪರ ನಂಗೆ ವಿಧಾನ ಅಂತದೆ ಎಂಚ ಬಣ್ಣಗ ಫ್ಯಾನ್ದು ಗಾಳಿದಲ್ಕ ಅಂತ ಉದಾಹರಣೆ ಕೊಡಿಯಲ್ಲಿ ಎಂಚ ಫ್ಯಾನ್ದು ಗಾಳಿ ಅವು ಸರ್ವತ್ರ ಗಾಳಿ ಉಂಟು ಸರ್ವತ್ರ ಗಾಳಿ ವಿಜ್ಞೇಟೆ ನಮ್ಮ ಸೇಕೆ ಪೋಪುರಿ ನಮ್ಮ ಪರಿಹಾರ ಆಪರಿ ಐದಾವ್ರ ಆ ಫ್ಯಾನ್ ಬಾಳೋಡ ಅವು ಆ ಫ್ಯಾನ್ ಹೊರ ಸರ್ವತ್ರೊಪ್ಪಿ ಗಾಳಿನ ಘನೀಕರಿಸುವುದು ನಂಗೆ ಕೊಳ್ಪುಣಾತೆ ಹೊರತಾತೆ ಹೊಸತ್ತು ಸೃಷ್ಟಿ ಅಂಪುಣ ಐತಾಡಿಟ್ಟು ನಮ್ಮ ಬತ್ತಂಡ ನಮ್ಮ ಸೆಕೆಂಟ ಪರಿಹಾರ ಆಪುಣ ಅವೇ ರೀತಿಯಾದ ನಮ್ಮ ಆ ಬಿಂಬೋಪಾದಿಡೆ ಬಿಂಬದ ಮುಖಾಂತರವಾದ ನಮ್ಮ ಆರಾಧನೆ ಪುನಗ ಅವಳು ನಮ್ಮ ಬದದು ನಮ್ಮ ಆಯಿತು ಅನುಗ್ರಹನಿಗೆ ತೊಗೊಂಡಂತಾಂಡ ಅವು ಸರ್ವಂಟ್ಲ ಸಂಪೂರ್ಣ ಆಪುಣು ಐಗೋಸ್ಕರವಾದ ಪ್ರತಿಮಾ ಮಾಧ್ಯಮಂತ ಮೂಲಕವಾದ ನಮ್ಮ ಆರಾಧನೆಂಪರ ನಂಗೆ ವಿಧಾನನ ಅವಿನ ಅಂತಿದ್ದೇರಿ ಅಪನಾಗ ಯಥೋ ಜನಗಳಿಗೆ ಒಂಜಿ ಪ್ರಶ್ನೆ ಬರ್ಪಣು ಇಂಚನ ಒಂಜಿ ಸರ್ವತ್ವಪ್ಪಿ ದೇವರಿಗೆ ನಮ್ಮ ಈತ ಪೂರ ಆ ಬ್ರಹ್ಮಕಲಶಾದಿಳೇನ ಪೂರ ಅಂಪೊಡ ಅಗತ್ಯ ಉಂಡ ಒಂದು ಅವು ಎಂಚ ಬಣ್ಣ ಅಂತ ಅಂಡ ನನಗೆ ಭಗವಂತನ ಸೃಷ್ಟಿ ಅಂದ ಭಗವಂತ ಸರ್ವತ್ರ ಉಪ್ಪಣಾಯನ್ ಅವು
ಕೆಲವು ಸನ್ನಿವೇಶಗಳಿಗೆ ನಮ್ಮ ಎಂಚವಣ್ಣ ತಂಡ ಲೋಕೊಂಟು ದಾವಾಗ್ನಿ ಅಂತ ಬಂದ್ಬಿಡ ಉಂಡು ಒಡವಾಗ್ನಿ ಅಂತ ಬಂದ್ಬಿಡ ಉಂಡು ನಮ್ಮ ಇಲ್ಲದ ದಿಗೇಲದ ಒಂದು ಅಗ್ನಿ ಉಂಟು ಇಂಚ ಅಗ್ನಿಗಳು ಬೇತೆ ಬೇತೆ ಮಾಧ್ಯಮ ಉಂಟು ಅವು ಒಡವಾಗ್ನಿಗೆ ನಮ್ಮ ದಿಗೆಲ್ಲು ಪುನಃ ಅಗ್ನಿಗೆ ಕನಕೆ ಬಾರಡು ಹೊರತಾದ ನೀರು ಬಾಂಡವು ಪತ್ತು ಈ ದಾವಾಗ್ನಿ ಒಡವಾಗ್ನಿ ಬಣ್ಣಂತ ನಾವು ಸಮುದ್ರ ಉಂಟು ಬರ್ತೋಣ ನೀರು ಒಂದು ತೂ ಅಂಚಿತ್ನ ಸಮುದ್ರ ಉಂಟು ಪುನಃ ನೀರು ನೀರಿಗೆ ತೂ ಬದಂತ ಉಪ್ಪು ಒಡವಾಗ್ನಿ ಕಾಡರೆ ಪರ್ಪ ಎಂಜಿತ್ತೋಣ ದಾವಾಗ್ನಿ ಅಗ್ನಿಗಳ ಏರ್ಲ ಐಕ ಕನಕ ಗಿಣಕ್ಕೆ ಜಾಲ ಬಾಡೊಂದಿದ್ದಿ ಅವು ಸ್ವತಃ ಸಹಜವಾದೇ ಬರ್ಬೋದು ಅಂಡ ನಮ್ಮ ಇಲ್ಲೊಳುಪಿಂಜಿತ್ನ ದಿಗೆಲ್ಲೋ ಅಗ್ನಿ ಅವು ಐಕೆ ಸರಿಯಾದ ರೀತಿಯ ವ್ಯವಸ್ಥೆ ಅಂತುಂಡು ಆ ವ್ಯವಸ್ಥೆ ಇದ್ದಂಟ ಮಾತ್ರ ನಂಗೆ ಆಯಿತು ಪ್ರಯೋಜನ ಪಡೆಯರವರು ಪುಣು ಇದ್ದಿಂದ ಅಂಡ ಆಯಿತು ವೈಪರೀತ್ಯ ಬರರ ಸಾಧ್ಯತೆ ಉಂಟು ಅವೇ ರೀತಿಯಾದ ನಮ್ಮ ಆ ಪ್ರತಿಮಾ ಮಾಧ್ಯಮ ಉಂಟು ಆದ ಪ್ರತಿಮಾ ಸ್ವಪ್ರಬುದ್ಧಿನ ಆ ಪ್ರತಿಮಾ ಪಂಡ್ಪೋಣ ನಂಗೆ ವಿಧಾನ ಅಂತದೇ ರೀ ಆ ಪೂರ್ವಕವಾದಿ ನಮ್ಮ ಆರಾಧನೆ ಅಂತದ ಭಗವಂತನ ಅನುಗ್ರಹ ಸಂಪಾದನೆ ಕೊಡುವಂತ ಪಡೆದ ಶಾಸ್ತ್ರಕಾರ್ಯರನ್ನ ನಿರ್ಣಯ ಆ ಪ್ರಕಾರವಾದ ನಮ್ಮ ಆ ಸರ್ವತ್ರ ಒಪ್ಪಿಂಜಿದ್ದೇ ದೇವರದು ಏಕತ್ರ ಬಿಂಬ ಮಾಧ್ಯಮ ಉಂಟು ಆರಾಧನೆ ಅಂತದ್ದು ತನ್ಮೂಲಕವಾದ ಅನುಗ್ರಹ ಗೆದರಣ ವಿಧಾನ ನಂಗೆ ಬಂಟೇರಿ ಐಗೋಸ್ಕರವಾದ ನಮ ಮುಳಾಗಾಯ್ತು ನವಗ್ರಹ ಯಾಗ ಅದಳೇನು ಪೂರ ಅಂತದ ನವಗ್ರಹ ಯಾಗ ಅನ್ಕೊಂಡಂತ ಅಣ್ಣ ನಂಗೆ ಮುಹೂರ್ತ ಬಂದ್ಬಿಡೋ ಸುಮುಹೂರ್ತ ಅವಳು ಒವ್ವೇ ರೀತಿಯ ಇಂಚಿನ ದೋಷಗಳು ಬರ ಆಯ್ತು ಅವರ ಒವ್ವು ರೀತಿಯಾದ ನಮ್ಮ ಚಿಂತನೆ ಅಂತಂತ ಅನ್ನಲ್ಲ ನಮ್ಮ ಬುದ್ಧಿಶಕ್ತಿ ಮೀರಿದ ಕೆಲವಾದ ದೋಷಗಳು ಬರೋ ಸಾಧ್ಯತೆ ಉಂಟು ಐಗೋಸ್ಕರವಾದ ನಮ್ಮ ಗ್ರಹಗಳನ್ನ ಆನುಕೂಲ್ಯ ಬರಡು ಬಣ್ಣದ ನಮ್ಮ ಗ್ರಹ ಯಾಗನ ಅಂತದ ಪೂಜಾಸ್ತದೆ ಪ್ರಣತಭಿ ಮುದಿತಾಗ್ರಹಾಸ್ತೆ ಕುರುವಂತಿ ಅನಿಷ್ಟಗತಯೋಪಿ ಜನಸ್ಯ ಲಕ್ಷ್ಮೀ ಬಣ್ಣಲ್ಗ ನವಗ್ರಹರ ನಂಗೆ ಅಂತ ಅನುಗ್ರಹಂ ಪರಗೋಸ್ಕರ ನವಗ್ರಹ ಯಾಗ ಅಂತದ ಅಂಜನೆ ಮೃತ್ಯುಂಜಯ ಯಾಗ ಅಂತದ ಅವು ನಮ್ಮ ಅವು ಮಾನುಷಿಕವಾಯಿಂಚಿತ್ತನೋ ನಮ್ಮ ಅಂಪಣಗಳು ನಮ್ಮತ್ತ ಉಪ್ಪಿಂಚಿತ್ತಿ ದೋಷಂಕುಳ ಬಾಧೆಳ ತೊಂದರೆಳೋ ಇತ್ತನಂತ ಅಂಡ ಅವು ಪೂರ ಪರಿಹಾರ ಆತ ನಂಗೆ ಆ ಭಗವಂತನ ಆರಾಧನೆ ಪರ ನಂಗೆ ಸಂಪೂರ್ಣ ಅನುಗ್ರಹ ಸಿಕ್ಕೊಡು ಬಂದ ಉದ್ದೇಶ ಅಂತ ಅವರ ಮೃತ್ಯುಂಜಯ ಯಾಗ ಅಂತದ ಅಂಚನೆ ತತ್ವ ಹೋಮನ್ನ ಅಂತದ ಆ ತತ್ವ ಹೋಮಣ್ಣ ತತ್ವಾಭಿಮಾನಿ ದೇವತೆಗಳನ್ನ ಪೂರ ಭಗವಂತನ ಬೇತೆ ಬೇತೆ ಅವಯವಗಳೊಡೆ ಪೂರ ಇರ್ತದೆ ನಂಗೆ ನಮ್ಮ ಕೊಡ್ಪಣ ಪೂಜಾಸ್ತಿದೆ ಪೂಜೆನ ಸ್ವೀಕಾರ ಪಡುವಂತು ಆ ರೀತಿಯಾದ ಚಿಂತನೆ ಅಂತಂದ ನಮ್ಮ ದೇಹ ಅಂತಲ್ಲ ಆಯಾಯ ದೇವತೆಗಳು ಸ್ಥಿರವಾದ ತಂದು ಒವೇ ವಿಧವಾಯಿಂಜೀತಿ ನಂಗೆ ಅಂಗವೈಕಲ್ಯಗಳು ನ್ಯೂನತೆಗಳು ಪೂರ ಬರ್ರೆ ಸಾಧ್ಯತೆ ಇದ್ದಿ ಐದು ಐಪೇತ್ ನಮ್ಮ ಐತ ಬ್ರಹ್ಮಕಲಶಾಭಿಷೇಕಂಕು ನಮ್ಮ ಸಂಯುಕ್ತ ಬ್ರಹ್ಮಕಲಶಂತ ವಿಧಾನಗ ಐಟೆ ಬೃಹ ಪೂರ್ಣತಾಯ ಬೃಹ ಬ್ರಹ್ಮೆ ಬಣ್ಣ ಅಂತ ಅಂಡ ಭಗವಂತನ ಸಂಪೂರ್ಣ ಕಲಾ ಸಾನ್ನಿಧ್ಯ ಬರಡು ವಿಶುದ್ಧ ಸಾನ್ನಿಧ್ಯ ಸಮೃದ್ಧಿಕಾರಕಂ ಬಣ್ಣ ಅಂತ ನಂಗೆ ವಿಶುದ್ಧವಾಗಿ ಸಾನ್ನಿಧ್ಯ ಸಮೃದ್ಧಿಯಾದ ಬದಲು ನಂಗೆ ಅನುಗ್ರಹಂಪರಗೋಸ್ಕರವಾದ ಬ್ರಹ್ಮಕಲಶಾಭಿಷೇಕಂಪರ ನಮ್ಮ ಪ್ರವೃತ್ತಿ ಅಂತಂತುಳ್ಳ ಆ ಪ್ರಕಾರವಾದ ಆ ಗುರುಗಳನ್ನಾಗಲೇನು ತುಂಬಿಜಂತು ನಾವು ಅಂಬೆಂಜಿತ್ತು ಆ ಬ್ರಹ್ಮಕಲಶ ಮುಹೂರ್ತ ಸುಮುಹೂರ್ತ ಅವಡು ಆ ದೇವರನ್ನು ಆ ವಿಷ್ಣುಮೂರ್ತಿ ದೇವರನ್ನು ಆ ಬಿಂಬೋಪಾದಡೆ ಕಲಾ ಪರಿಪೂರ್ಣತೆ ಬರಡು ಐದು ಅನುಗ್ರಹ ಅಂತ ಅವರ ಈ ಕ್ಷೇತ್ರ ಸಂಪೂರ್ಣ ಬೆಳಗೊಡು ಯಜಮಾನ ವೃಂದ ಅಂಜನೆ ಭಕ್ತ ವೃಂದ ಇದಕ್ಕೆ ಪ್ರತ್ಯಕ್ಷ ಪರೋಕ್ಷವಾದ ಸಹಕಾರ ಅಂತಿತ್ತು ಮಹಾಂತ ಮಹನೀಯರನ್ನಾಗಲೊಳ್ಳೆ ಆಗಲೇಲ ಆ ದೇವರ ವಿಷ್ಣುಮೂರ್ತಿ ದೇವರನ್ನ ಅನುಗ್ರಹ ಸಿದ್ಧಾಪನ ಮೂಲಕವಾದ ನಮ್ಮ ಇತ್ತ ಬ್ರಹ್ಮಕಲಶ ಅಭಿಷೇಕಂಬಿನ ಮುಹೂರ್ತನ ಸುಮುಹೂರ್ತಂಬ ಕೊಲ್ತು ಸರ್ವ ವಿಷಯಂಟ್ಲ ಅನುಗ್ರಹಿತ ನಲಪಿಂಚಿತ್ತಿನ ಮಹಾಭಾರ ಆ ಪರಿವಾರ ಸಹಿತವಾಯಿಂಚಿತ್ತಿ ವಿಷ್ಣುಮೂರ್ತಿ ದೇವರನ್ನ ಸನ್ನಿಧಾನ ಸೇರಿದ ವಾಂ ಸಡಂಗಚಕ್ರಂ ಸಕಲೀಟಕುಂಡಲಂ ಸಪೀತವಸ್ತ್ರಂ ದರತೀರ್ಹಕ್ಷಣಂ ಸ್ವಹಾರ ವಕ್ಷಸ್ಥಲಶೋಭಿಕೌಸ್ತವಂ ನಮಾಮಿ ವಿಷ್ಣುಂ ಶರಧಾ ಚತುರ್ಭುಜಾಂ ಪ್ರಾರ್ಥನಾಂ ಸಮರ್ಪಯಾಮಿ ಗೋವಿಂದಾನಿ ಗೋವಿಂದ.
ರೋಗಾಗ್ನಿವೋ ದೇವಾಃ ನಾಸ್ಯಂತೆ ಯಜ್ಞಭಾವಿತಾಃ ಇತ್ಯುಪಗತು ನಮಗರುಣಚಿತ್ತ ಆಹುಗಳೇ ಮಾತು ಸ್ವೀಕಾರ ಇಷ್ಟಾರ್ಥದಿಂದ ಶಾಸ್ತ್ರ ವಿಚಾರಗಳ ಪ್ರಕಾರವಾದ ಮಹಾನ್ ಉದ್ದೇಶವಾದ ಅಂಜನೆ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೋಸ್ಕರವಾದ ಮಹಾನ್ ಸಮುದ್ರ ಪ್ರಾಪ್ತಿಯ ಒಂದು ಕಾಮರಾಷ್ಟ್ರ ಬಂದಂಥ ದುರ್ಭಿಕ್ಷವಾದ ನಿವಾರಣೆ ಆದ ಸುಭಿಕ್ಷಣವಾದ ಮಹಾವಿಷ್ಣುದೇವರ ಯಾಗವಾದ ದೇವರಿಗೆ ಸಮರ್ಪಣ ಸಾವಿರ ನಾರಾಯಣ ದೇವರನ್ನ ಮಹಾವಿಷ್ಣುದೇವರನ್ನ ಸಾವಿರ ಆಟ ವಿಷ್ಣು ಸಹಸ್ರನಾಮಕ್ಕೆ ಸಾಧ್ಯ ಸಹಸ್ರನಾಮ ಸಹಸ್ರನಾಮ ಕಾಲಿ ಸಹಸ್ರನಾಮವಾದ ಅವು ವಿಷ್ಣು ಸಹಸ್ರನಾಮ ಪಾಂಡವರಿಗೆ ಮಾತ್ರ ಸ್ವರಶೈಲಿಯ ಭೀಷ್ಮಾಚಾರ್ಯ ಧರ್ಮನ ಉಪದೇಶನ ಧರ್ಮನ ಶಾಸನ ಅಥವಾ ಮಹಾ ಸಾಕ್ಷಾತ್ ಕೃಷ್ಣದೇವರನ್ನೇ ಎದುರುದಿಯನ್ನು ಪಂಚನ ವಿಷ್ಣು ಸಹಸ್ರನಾಮ ವಿಶೇಷವಾದ ಭಾರತ ಸರ್ವಶಾಸ್ತ್ರೀಯರು ಭಾರತೀಯ ಗೀತಿಗಾವರ ಉತ್ಸವ ಸಹಸ್ರನಾಮದಲ್ಲಿ ಜ್ಞೇಯಂ ಪಾಠ್ಯಂತರದ್ವಯಂ ಭಾರತಂ ಸರ್ವಶಾಸ್ತ್ರೀಯರು ಭಾರತ ಮಹಾಭಾರತವನ್ನು ಸರ್ವಶಾಸ್ತ್ರವುಳ್ಳ ಮಾತ್ರ ಶಾಸ್ತ್ರವುಳ್ಳ ಉತ್ತಮವಾಗಿದ್ದ ಶಾಸ್ತ್ರ ಆದೊಂದು ಆ ಐಟ್ ಕಲ್ಪನೆಯಿಂದ ಭಗವದ್ಗೀತೆಯ ವಿಷ್ಣು ಸಹಸ್ರನಾಮದ ಆ ಮಹಾಭಾರತವನ್ನು ಶಾಸ್ತ್ರದಲ್ಲಿ ಕಲ್ಪನೆಯಿಂದ ಭಗವದ್ಗೀತೆಯ ವಿಷ್ಣು ಸಹಸ್ರನಾಮದ ನಮ್ಮ ಅಗತ್ಯವಾದ ನಿತ್ಯದ ಪಠಣ ಮಕ್ಕಳು ಅವೇನ ಐತ ಅರ್ಥಮಾತ ನಮ್ಮ ತಿರಿದು ಆ ಭಗವಂತನ ಅನುಗ್ರಹ ಪಡೆದೊಂದರಿಗೆ ಸಾಧ್ಯ ಆ ಪ್ರಕಾರವಾದ ವಿಶೇಷವಾದ ಕರುಣಾಂಚಿತನ ಏಕೈಕಾವಧಿ ಸಹಸ್ರ ಸ್ವೀಕಾರ ಮತ್ತೊಂದು ಮಹಾವಿಷ್ಣು ದೇವರನ್ನ ಈ ಸಹಸ್ರನಾಮ ಹೋಮದಿಂದ ವಿಶೇಷವಾದ ವೇದಾಂತಕ್ಕೂ ಬ್ರಾಹ್ಮಣಸ್ಯ ಬ್ರಾಹ್ಮಣಾಯನಾಯಿ ಆಯೆ ವೇದಾಂತ ಸಾರಗ್ಯಾಪಗೆ ಕ್ಷತ್ರಿಯೋ ವಿಜಯೀ ವೇದ ಕ್ಷತ್ರಿಯಾಯನಾಯಿ ಗೋಡಾಪನಿಯಂತನ ಶತ್ರು ಪರಾಜಯ ಮಾತೊಂದು ಶತ್ರುವಿನ ಮಾತ ಗೆಂದಿದ್ದು ಆಯ್ಕೆ ಮಾತ ರಾಜ್ಯ ಪ್ರಾಪ್ತಿ ಅವರಿಗೆ ವೈಶ್ಯೋ ಧನ ಸಮೃದ್ಧ ಸ್ಯಾದ ವೈಶ್ಯಾಯನಾಯಿ ವ್ಯವಹಾರ ಮಂತ್ರಾಯ ಕೆಟ್ಟ ರೀತಿಯಾದ ಪ್ರಜಲಾಭ ಅವರಿಗೆ ಶೂದ್ರ ಸುಗಮವಾಪ್ತಿಯಾದ ಶೂದ್ರವಂತನ ಒಟ್ಟಿ ಆಶ್ರಮದಾಗಲಿ ಮಾತ ಕೆಟ್ಟ ರೀತಿಯಾದ ಶ್ರೇಯಸ್ಸನ ಮಾತ ಮಹಾವಿಷ್ಣುದೇವಿದ ಅನುಗ್ರಹ ಮಕ್ಕಳಿಗೆ ರೋಗಾರ್ಥ ಮುಚ್ಚತೆ ರೋಗ ಏನೇ ಕಾಣಲ್ಲ ರೋಗ ಇದ್ದಂತ ಈ ಭೂಮಿ ಮಕ್ಕಳ ವಿಶೇಷವಾದ ರೋಗನ ಮಾತ ದೇವಿಯ ಪರಿಹಾರ ಮಂತ್ರದ್ದು ಆ ರೋಗನ ಮಾತ ನಿವಾರಣೆ ಮಂತ್ರದ್ದು ಆ ಆರೋಗ್ಯಗಳ ದೀರ್ಘಾಯುಷ್ಯ ಅನುಗ್ರಹವಂತರಿಗೆ ರೋಗ ಭಯ ಮುಚ್ಚೇತ್ ಭಯ ತುಚ್ಚೇತ್ ಆಪತ್ತು ವ್ಯಕ್ತಿಯ ಮಾತ ಭಯದ್ದವರ ಭೀತಿದ್ದವರ ಪಾರಾದ ಇದ್ದ ರೀತಿಯಾದ ಅಭಯ ಮಾತ ಮಹಾವಿಷ್ಣುದೇವರ ಅನುಗ್ರಹವಂತರಿಗೆ ವಾಸುದೇವಾಶ್ರಯ ಮತ್ತು ವಾಸುದೇವ ಪರಾಯಣ ಸರ್ವವಿಶುದ್ಧ ಅಥವಾ ಜಾತಿ ಬ್ರಹ್ಮತನಾಮ ಈ ರೀತಿಯಾದ ಮಹಾವಿಷ್ಣುದೇವರನ್ನ ಸಹಸ್ರನಾಮ ಮಾತ ವಿಶೇಷ ಸಹಸ್ರನಾಮನ ಅರ್ಥನ ಮಾತ ಹಿರಿಯೊಂದು ಆ ವಿಶ್ವದಾತ್ಮ ಹೋಮನ ಮಾತ ಮತ್ತೊಂದು ಭಕ್ತನಂದ ಅಭಿಲೇಖ ಮಾತ ಭಕ್ತನ ಸಕಲ ರೀತಿಯಾದ ಪಾಪದ ಮಾತ ನಾಶ ಆದ ಅಗ್ನೇಗುಂಡ ಪುಣ್ಯಾಂಶ ಪ್ರಾಪ್ತಿಯಾದ ಅಂತ್ಯದ ಮಾತ ನಮಗೆ ಎಡ್ಡ ರೀತಿಯಾದಂಥ ಮೋಕ್ಷದ ಮಾತ ಮಹಾವಿಷ್ಣುದೇವರ ಅನುಗ್ರಹವಂತರನ್ನು ಆ ಪ್ರಕಾರವಾದ ಮಂತ್ರ ಚಿತ್ರಣ ಸಹಸ್ರನಾಮ ಯಾಗದ್ದವರ ಮಹಾವಿಷ್ಣುದೇವರ ಸಂಪೂರ್ಣ ಸಿದ್ಧರ ಒಂದು ಇಡೀ ಗ್ರಾಮರಾಷ್ಟ್ರ ಪರಮಂತ ಸಮಸ್ತ ದುಷ್ಟಾರಿಗಳಿಗೆ ಕಟ್ಟನಷ್ಟಡೆ ಮಾತ ಮಹಾವಿಷ್ಣುದೇವರ ನಿವಾರಣೆ ಮಾಡಿಕೊಂಡು ಅಕ್ಲಾಕ್ರಮಣ ಉದ್ಯೋಗ ವ್ಯಾಪಾರ ಅಭಿವೃದ್ಧಿ ಮಾತ ದೇವರ ಅನುಗ್ರಹ ಕ್ಷೇತ್ರದ ಸರ್ವತೋದ ಅಭಿವೃದ್ಧಿಗಳು ಬೆಂಗಳೂರು ವಿಶುದ್ಧವಾಗಿನ ಸಾನ್ನಿಧ್ಯಗಳ ಅಭಿವೃದ್ಧಿ ಪೂರ್ವಕವಾದ ಏರ್ ಮಾತ ಈ ಜಾಗರ ಮಾತ ದೇಹಿಂದ್ರಂತ ಮಹಾವಿಷ್ಣುದೇವರ ಕೇಂದ್ರ ಅಟಲ ಇಷ್ಟಾರ್ಥನ ಮಾತ ಕಾಲಕಾಲವು ಅನುಗ್ರಹ ಮುಖಾಂತರವಾದ ಮಾತರಿಗೆ ಉತ್ತರೋತ್ತರ ಶ್ರೇಯಸ್ಸನ ಪರಮಂಗಲ ಮಾತ ಮಹಾವಿಷ್ಣುದೇವರ ಅನುಗ್ರಹ ಮಾಡಿಕೊಂಡು ಭಕ್ತಿ ಶ್ರದ್ಧಾಪೂರ್ವಕವಾದ ದೇವೇಂದ್ರ ಸನ್ನಿಧಾನದ ನಮ್ಮ ಮಾತ ಪ್ರಾರ್ಥನೆ ಮಾಡಿಕೊಂಡ ಆವಾಯಿತ ಮಹಾವಿಷ್ಣುದೇವರ ಅನುಭವಿತ ಪ್ರಾರ್ಥನಾ ಮಾತೆಲ್ಲ ಪಡೆದ ಅಗ್ನಿ ಮಹಾ ಶ್ರದ್ಧಾ ಮೇಧಾ ಯಶಃ ಪ್ರಜ್ಞಾ ಬಲಂ ಆಯುಷ್ಯಂ ತೇಜಃ ಆರೋಗ್ಯಂ ದೇಹಿ ಮೇ ಅಭ್ಯದಾಹನ ದೇಹಿ ಮೇ ಪುರುಷೋತ್ತಮ ದೇವತಾಭ್ಯೋ ಮಾತಾ
Thank you.